ಅಥಣಿ ಎಕೆ ಹೈಸ್ಕೂಲ್ ಮತಗಟ್ಟೆ ಸಂಖ್ಯೆ 77ರಲ್ಲಿ ಮತದಾನ ಮಾಡಿದ್ರು ಗಜಾನನ ಮಂಗಸೂಳಿ. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಅಥಣಿ ಮತಕ್ಷೇತ್ರದಲ್ಲಿ ಬಿಜೆಪಿಯವರು ಬಹುತೇಕ ಹಣದ ಹೊಳೆಯನ್ನ ಹರಿಸಿದ್ದಾರೆ. ಆದರೆ ಮತದಾರ ಪ್ರಭು ತಮ್ಮ ಪರವಾಗಿ ಮತ ಚಲಾಯಿಸಿ ಬರುತ್ತಾರೆ ಎಂದು ಇದೇ ಸಂದರ್ಭದಲ್ಲಿ ಜನರ ಸಂಕಷ್ಟ ಆಲಿಸಿದ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಅಥಣಿ ಮತದಾರರಿಗೆ ಮೋಸ ಮಾಡಿದವರಿಗೆ ಸ್ವಾಭಿಮಾನಿ ಮತದಾರ ತಕ್ಕ ಪಾಠ ಕಲಿಸುತ್ತಾರೆ. ಈ ಬಾರಿ ಗೆಲುವು ನಮ್ಮದೇ ಆಗಲಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಒಳ್ಳೆ ಪ್ರತಿಕ್ರಿಯೆ ಇದೆ. ಕ್ಷೇತ್ರದ ಎಲ್ಲ ಕಡೆ ಜನ ನಿರ್ಧಾರ ಮಾಡಿದ್ದಾರೆ. ಯಾರು ನಮ್ಮ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿಲ್ವೋ ಅವರಿಗೆ ಪಾಠ ಕಲಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಎಲ್ಲ ಕಡೆ ಕಾಂಗ್ರೆಸ್ಗೆ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸರ್, ಬೆಳಗ್ಗೆ ಮತಗಟ್ಟೆಯಲ್ಲಿ ದೋಷ ಆಗಿತ್ತು, ನೀವು ಭೇಟಿ ಮಾಡಿ ಬಂದರೆ ಇನ್ನು ನೋಡಿ ಬಂದರೆ ಮತ್ತೆ ಹಂಗೇನಾದರೂ ಆಗಿದೆ? ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಬಹುಶಃ ರಾಜ್ಯದ ಜನ ಎಲ್ಲ ಅಥಣಿ ಕಡೆ ನೋಡ್ತಾ ಇದ್ದಾರೆ. ಯಾರು ನಮಗೆ ಮೋಸ ಮಾಡಿದ್ದಾರೆ, ಯಾರು ನಮ್ಮ ಪಕ್ಷಕ್ಕೆ ಮೋಸ ಮಾಡಿದ್ದಾರೆ, ಯಾರು ಬಂದಾಗ ಏನು ಸಂಕಷ್ಟಕ್ಕೆ ಈಡಾಗಿದ್ದಾರಲ್ಲ ಅವ್ರಿಗೆ ಮೋಸ ಮಾಡಿದ್ದಾರೆ.